ಕಾವೂರು ಶ್ರೀ ಮಹಾಲಿಂಗೇಶ್ವರ ದೇವಳದ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಅಂಗವಾಗಿ ಆಕಾಶಭವನ ದೇರೆಬೈಲು ಕೊಂಚಾಡಿ ಮಾಲಾಡಿ ವ್ಯಾಪ್ತಿಯ ಹಸಿರುವಾಣಿ ಹೊರೆಕಾಣಿಕೆಯನ್ನು ಭವ್ಯ ಮೆರವಣಿಗೆಯ ಮೂಲಕ ಶ್ರೀ ಕ್ಷೇತ್ರಕ್ಕೆ ತರಲಾಯಿತು. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರದ ಆನುವಂಶಿಕ ಅರ್ಚಕ ಕೆ ವೆಂಕಟರಮಣ ಅಸ್ತ್ರಣ್ಣ ಅವರು ಉದ್ಘಾಟಿಸಿದರು. ಅಜಿತ್ ಕುಮಾರ್ ರೈ ಮಾಲಾಡಿ, ಶ್ರೀಕಾಂತ್ ರಾವ್, ಪ್ರಕಾಶ್ ಪಿಎಸ್, ಸುಧಾಕರ್ ಆಳ್ವ, ದೀಪಕ್ ಪೂಜಾರಿ, ರಮಾನಂದ ಭಂಡಾರಿ, ನೇಮಿರಾಜ್ ಶೆಟ್ಟಿ ಪಾಂಚಗುತ್ತು, ಗಿರಿಜಾತೆ ಆರ್ ಭಂಡಾರಿ, ಹರೀಶ್ ಆರ್ ಶೆಟ್ಟಿ, ಕೆ ಸದಾಶಿವ ಶೆಟ್ಟಿ ಬುಲ್ಲುಗುಡ್ಡೆ, ಗಾಯತ್ರಿ ರಾವ್, ಕೊರಗಪ್ಪ ಶೆಟ್ಟಿ, ಆಕಾಶಭವನ, ಸುಚೇತನ್ ಪೂಜಾರಿ ಮತ್ತಿತರರು ಉಪಸ್ಥಿತರಿದ್ದರು. ಶ್ರೀ ಕ್ಷೇತ್ರದಲ್ಲಿ ಶುಕ್ರವಾರ ಬೆಳಗ್ಗೆಯಿಂದಲೇ ಬಲಿಶಿಲಾ ಪ್ರತಿಷ್ಠೆಗಳು, ಶ್ರೀ ಮಹಾಗಣಪತಿ ದೇವರಿಗೆ, ಶ್ರೀ ಶಾಸ್ತಾ ದೇವರುಗಳಿಗೆ ಕಲಶಾಭಿಷೇಕ, ಪ್ರಸನ್ನ ಪೂಜೆ, ಶ್ರೀ ರಕ್ತೇಶ್ವರಿ ಪ್ರತಿಷ್ಠೆ, ಕಲಶಾಭಿಷೇಕ, ಸೋಪಾನ ಪೂಜೆ, ಮಧ್ಯಾಹ್ನ ಅನ್ನ ಸಂತರ್ಪಣೆ, ಸಂಜೆ ಅಂಕುರ ಪೂಜೆ, ಮಹಾಬಲಿಪೀಠ ಅಧಿವಾಸ, ಸೋಪಾನ ಪೂಜೆ, ಶ್ರೀರಾಮ ರಕ್ಷಾ ಸ್ತೋತ್ರ ಪಠಣ ನಡೆಯಿತು. ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಆ ಕಾವೂರು ಮಹಾಲಿಂಗೇಶ್ವರನ ಅನುಗ್ರಹ ಇನಿ ಎಕಡು ತೂನಗ ಮೂಲು ಈ ಬಂಡಿ ಬಾಕಿ ಹರಡು ಆತೊಂಜಿ ವಾಹನ ಇತ್ತು ಈತ ಮಸ್ತ್ ಪೂರ ನಿಲಿಕೆ ಆತನು ಮುಂತರ್ನೇ ಜಾಗಿ ಜಿಂದ ಆತನು ಆತ ಭಕ್ತರ ನಾಲ್ಕು ಮಾತ್ರ ಸೇರಿದು ಇಡೆಗೆ ಹೊರಗಾಣಿಗೆ ಕಂದರು ದಯವಣ್ಣಗ ಒಂಜಿ ನವವಿಧತ ಭಕ್ತಿಯಿಂದ ಬಂಡುಂಡು. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಪಂಡದು ವರ್ಂಬ ವಿಧತ ಜಾಸ್ತಿ ಶಕ್ತಿ ಭಕ್ತಿ ಅಂಚನೆ ಅನುಗ್ರಹ ಮಲ್ಪಡೆ ಪಂಡದು ದೇವರಡ ಪ್ರಾರ್ಥನೆ ಮಲ್ತೊಂದು ಆಶೀರ್ವಾದ. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು. Our balcony garden, Vertex Street, Kadri Kamla Road, Mangalore. Call 8197 104 042 or 7899 282 403.